ಕೊಂಕಣಿ ನಾಡಲ್ಲಿ ತುಳುಕಲರವ. ತುಳುನಾಡು, ಕರುನಾಡು ಹಾಗೆ ಅರಬ್ ರಾಷ್ಟ್ರಗಳಲ್ಲಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇರೋ ಗಿರಿಗಿಟ್ ಇದೀಗ ಕೊಂಕಣಿ ನಾಡಿಗೆ ಎಂಟ್ರಿ ಕೊಡ್ತಿದೆ. ಸೆಪ್ಟೆಂಬರ್ 27ರಿಂದ ಗೋವಾದಲ್ಲಿ ಗಿರಿಗಿಟ್ ತಿರುಗಲಿದ್ದು, ಗೋವಾದಲ್ಲಿರೋ ತುಳು ಪ್ರೇಕ್ಷಕರು ಫುಲ್ ಖುಷಿಯಾಗಿದ್ದಾರೆ. ಕೋಸ್ಟಲ್ ವುಡ್ ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ತುಳು ಚಿತ್ರವೊಂದು ಗೋವಾದಲ್ಲಿ ರಿಲೀಸ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನಾಂದಿ ಹಾಡ್ತಾ ಇದೆ ಗಿರಿಗಿಟ್. ಈ ಮೂಲಕ ಗೋವಾದಲ್ಲಿ ಬಿಡುಗಡೆಯಾಗ್ತಾ ಇರೋ ಮೊಟ್ಟ ಮೊದಲ ತುಳು ಚಿತ್ರ ಅನ್ನೋ ಹೆಗ್ಗಳಿಕೆಗೆ ಗಿರಿಗಿಟ್ ಪಾತ್ರವಾಗಿದೆ. ಸೆಪ್ಟೆಂಬರ್ 27ರಿಂದ ಗೋವಾದ ಪಣಜಿಯಲ್ಲಿರೋ ಐನಾಕ್ಸ್ ಮಲ್ಟಿಪ್ಲೆಕ್ಸ್ ನಲ್ಲಿ ಗಿರಿಗಿಟ್ ಸ್ಕ್ರೀನಿಂಗ್ ಆಗಲಿದೆ. ಇಷ್ಟರ ತನಕ ಗೋವಾಡ ತುಳು ಪಿಕ್ಚರ್ ನುವರ ತೂವಡು ಅಂತ ಹೇಳ್ತಿದ್ದ ತುಳುವರ ಕನಸು ಇದೀಗ ನನಸಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.